ಮೈಕ್ ಆಫ್ ಉಂಟಾ ನೋಡಿ ಆನ್ ಮಾಡಿ. Pavitra Ganesh
ಸೀನರಿ ಮಾಡಬೇಕು. ಗೊತ್ತಾಯ್ತು? ಸೂರ್ಯಾಸ್ತದ್ದು ಸೂರ್ಯಾಸ್ತ ಒಂದು ಬೋಟ್ ನಿಮ್ಮ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಮ್ಯಾಜಿನ್ ಮಾಡ್ಕೊಳ್ಳಿ ಸನ್ಸೆಟ್ ಆಗುವಾಗ ಯಾವ ರೀತಿ ಇರ್ತದೆ. ನೀವೊಂದು ಬೀಚಲ್ಲಿ ನಿಂತ್ಕೊಂಡಿದ್ದೀರಿ ಅಂತ ತಿಳ್ಕೊಳ್ಳಿ. ಈಗ ಯಾರೆಲ್ಲ ಕೈಯಲ್ಲಿ ತರಲಿಲ್ಲ ನಿಮ್ಮ ಟೀಮ್ ಲೀಡರ್ ಹತ್ರ ಹೇಳಿ. ಟೀಮ್ ಲೀಡರ್ ಬಂದು ನಮ್ಮಲ್ಲಿ ಹೇಳ್ಬೇಕು. ಎಲ್ಲರನ್ನ ಸ್ವಾಗತಿಸುತ್ತಾ, ವಿಶೇಷವಾಗಿ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ. ನಾವೆಷ್ಟೇ ಕೆಲಸಗಳನ್ನು ಮಾಡ್ಬೋದು, ಏನೇ ಮಾಡಬೇಕಿದ್ರು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇಲ್ಲದಿದ್ದರೆ ನಾವೆಲ್ಲ ಗೋತಾ ಹೊಡೆದ ಗಾಳಿಪಟದಾಗೆ ಯಾವಾಗ ಎಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಸಾಮಾಜಿಕ ಕಳಕಳಿ ಇಟ್ಟು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಸರಾಂತ AJ ಆಸ್ಪತ್ರೆ ಕುಂಟಿಕಾನದ ಸಹಯೋಗದೊಂದಿಗೆ ಅದ್ಭುತವಾದಂತಹ ಒಂದು ಶಿಬಿರವನ್ನು ಏರ್ಪಡಿಸಿದ್ದೇವೆ. ಜನರು ಬಂದು ಜಾಯಿನ್ ಆಗ್ತಾರೆ. ಮಕ್ಕಳು ಸುಮಾರು 80ರಷ್ಟಿದ್ದಾರೆ. ಈ ಉಚಿತ ಆರೋಗ್ಯ ಶಿಬಿರಕ್ಕೆ ಆಗಮಿಸಿರುವಂಥ ಎಲ್ಲ ಆಸ್ಪತ್ರೆ ವೈದ್ಯಾಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗಕ್ಕೆ, ವಿಶೇಷವಾಗಿ ನನ್ನ ಆತ್ಮೀಯ ಸಹೋದರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಸಂಪೂರ್ಣ ಸಹಕಾರ ನೀಡಿದ ಶ್ರೀ ರಾಜೇಶ್ ಶೆಟ್ಟಿ ಇವರಿಗೆ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದೀಗ ಒಂದು ಪುಟ್ಟ ಸಭಾ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ತೆರವುಗೊಳಿಸ್ತಾ, ಮಕ್ಕಳು ಟೀಮ್ ಲೀಡರ್ಸ್ ಪ್ಲೀಸ್ ಸಿಟ್. ಸಾವಧಾನ್. ದಯವಿಟ್ಟು ಅಲ್ಲಿ ಹಿಂದೆ ಇರುವ ತಾಯಂದಿರು ಕೂಡ ಚೇರ್ ಹಾಕಿ. ಶಶಿಕಲಾ ಗಟ್ಟಿಯವರು ವೇದಿಕೆಗೆ ಬರಬೇಕು. ಸಂಜೀವಿ ನೆಟ್ವರ್ಕಿನ ಒಕ್ಕೂಟದ ಅಧ್ಯಕ್ಷರಾದಂಥ ಎಮಿಲಿಯಾ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬಂದು ವೇದಿಕೆಯನ್ನು ಅಲಂಕರಿಸಬೇಕು. ಈ ಶಿಬಿರದಲ್ಲಿ ನಮಗೆ ತಾಯಂದಿರನ್ನು ಈ ಒಂದು ಶಿಬಿರಕ್ಕೆ ಬಹಳಷ್ಟು ಪ್ರೀತಿಪೂರ್ವಕವಾಗಿ ಅವರು ಇನ್ನು ಮುಂದೆ ಕರ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮಹಿಳಾ ಮಂಡಲದ ಅಧ್ಯಕ್ಷರಾದಂಥ ಶ್ರುತಿಯವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ, ನಮಗೆ ಪ್ರತಿ ವರ್ಷ ಈ ಒಂದು ಶಿಬಿರ ಆಗುವಾಗ ನಮ್ಮ ಜೊತೆ ಸಾಥಾಗಿರುವಂಥವರು ಶ್ರೀಮತಿ ಪವಿತ್ರ ಅವರು, ಭಜನಾ ಸಂಚಾಲಕರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಕೂಡ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆಯ ಮೂಲಕ ಆರಂಭಿಸ್ತಾ ಇದ್ದೇವೆ. ನಮ್ಮ ಮಹಿಳಾ ಮಂಡಳದ ಜೊತೆ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಸುರೇಖಾ, ತಜ್ಞರಾದಂಥ ಡಾಕ್ಟರ್ ಮಹಿಮಾ ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತು ತುಂಬ ಮಕ್ಕಳಿದ್ದಾರೆ ಮೇಡಮ್, ನಿಮಗೆ ಕೆಲವೊಂದು ಸಮಸ್ಯಾತ್ಮಕ ಮಕ್ಕಳನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಸೊ ಅವರಿಗೆ ಆಪ್ತ ಸಮಾಲೋಚನೆಯ ಮೂಲಕವೇ ನಿಮ್ಮ ಈ ಒಂದು ಶಿಬಿರವನ್ನು ನಡೆಸುವಲ್ಲಿ ತಾವು ನಮ್ಮ ಜೊತೆ ಸಹಕರಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದೀಗ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ. ನಿರುತದಿ ಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸು ನಮ್ಮಯ ಮೊರೆಯ. ನಿರುತದಿ ಕಾಯೋ ಪಾರ್ವತಿ ತನಯ ಭವಬಂಧನದೊಳು ನಿಲುಕಿದೆ ನಮ್ಮ. ಭವಬಂಧನದೊಳು ನಿಲುಕಿದೆ ನಮ್ಮ. ಮೋಕ್ಷದಿ ಪೊರೆಯೋ ಹೇ ದೇವಾ. ನಿರುತದಿ ಕಾಯೋ ಪಾರ್ವತಿ ತನಯ
ನಿರುತದಿ ಲಾಲಿಸು ನಮ್ಮಯ ಮೊರೆಯ ನಿರುತದಿ ಕಾಯೋ ಪಾರ್ವತಿ ತನಯ ವಿನಯದಿ ಬೇಡುವೆ ಶಾರದ ಮಾತೆ ಕರುಣಿಸುವ ಭಯವಾಯಿ ಶುಭ ಕಾರ್ಯಕ್ಕೆ ನಿರುತದಿ ಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸು ನಮ್ಮಯ ಮೊರೆಯ ನಿರುತದಿ ಕಾಯೋ ಪಾರ್ವತಿ ತನಯ. ಎಮಿಲಿ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸ್ವಾಗತಿಸಲಿಕ್ಕಿದ್ದಾರೆ ಮಹಿಳಾ ಮಂಡಳದ ಅಧ್ಯಕ್ಷರಾದಂತಹ ಶ್ರುತಿ ಮೀನಾಕ್ಷಿ ಅವರು. ಮಹಿಳಾ ಮಂಡಳ ಇದರ ಪ್ರಥಮ ವಾರ್ಷಿಕೋತ್ಸವ ಹಾಗೂ ಚಿನ್ನರ ಚಾವಡಿ 2.0 2025 ಇದರ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಮುದ್ದು ಮಕ್ಕಳಿಗೆ ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ AJ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಮಂಗಳೂರು ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಕ್ಯಾನ್ಸರ್ ತಪಾಸಣೆ ಹಾಗೂ ಉಚಿತ ಕ್ಯಾನ್ಸರ್ ತಪಾಸಣೆ ಹಾಗೂ ಆರೋಗ್ಯ ತಪಾಸಣೆ ಮಕ್ಕಳ ಆರೋಗ್ಯ ತಪಾಸಣೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಡಾಕ್ಟರ್ ಮೋಹನ್, ಡಾಕ್ಟರ್ ಆರತಿ ಮತ್ತು ಮಕ್ಕಳ ತಜ್ಞರಾದಂತಹ ಡಾಕ್ಟರ್ ಮಹಿಮಾ, ಡಾಕ್ಟರ್ ನಿಖಿಲ್ ಶೆಟ್ಟಿ ಹಾಗೂ ರಾಜೇಶ್ ಶೆಟ್ಟಿ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ದುರ್ಗಾವೇಣಿ ಮಹಿಳಾ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಶಶಿಕಲಾ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಸಕ್ರಿಯವಾಗಿ 3 ದಿನಗಳ ಕಾಲ ಸಕ್ರಿಯವಾಗಿ ಚಿನ್ನರ ಚಾವಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಂತಹ ಪವಿತ್ರ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗಿಂದು ಸಂಜೀವಿನಿ ಸಂಘದ ಒಕ್ಕೂಟದ ಅಧ್ಯಕ್ಷರಾದಂತಹ ಎಮಿಲಿ ಅವರು ಕೂಡ ಇದ್ದಾರೆ. ಇವರಿಗೆ ನಮ್ಮ ಬ್ರಾಹ್ಮರಿ ಮಹಿಳಾ ಮಂಡಳ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮೊಂದಿಗೆ ಇರುವಂತಹ ಅಂದರೆ ಹಗಲು ರಾತ್ರಿ ನಮ್ಮೊಂದಿರುವಂತಹ ಧನಲಕ್ಷ್ಮಿ ಗಟ್ಟಿ, ನಮ್ಮ ಬ್ರಾಹ್ಮರಿ ಮಹಿಳಾ ಮಂಡಳದ ಗೌರವಾಧ್ಯಕ್ಷರಾದಂತಹ ಧನಲಕ್ಷ್ಮಿ ಗಟ್ಟಿ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಸುಂದರವಾಗಿ ಸ್ವಾಗತವನ್ನು ನೀಡಿದಂತಹ ಮತ್ತು ಈ ಕಾರ್ಯಕ್ರಮದ ಸಂಪೂರ್ಣ ನಮ್ಮ ಜೊತೆ ನಿಕಟಪೂರ್ವ ಅಧ್ಯಕ್ಷರಾದಂತಹ ಸುನೀತಕ್ಕ ಕೂಡ ಇದ್ದಾರೆ. ಈ ಕಾರ್ಯಕ್ರಮದ ಸಂಪೂರ್ಣ ಯಶಸ್ವಿಗೆ ಇಡೀ ಬ್ರಾಹ್ಮರಿ ಮಹಿಳಾ ಮಂಡಳದ ತಂಡ ನಮ್ಮ ಜೊತೆ ಇದೆ. ಜೊತೆಗೆ ಬ್ರಹ್ಮರಾಮ ತಂಡದ ಮಕ್ಕಳು ಎಲ್ಲ ವ್ಯವಸ್ಥೆಗಳನ್ನು ಬೇರೆಲ್ಲ ಕಾರ್ಯಕ್ರಮಗಳನ್ನು ಮಾಡುವಾಗ ನಾವು ಹೊರಗಡೆಯಿಂದ ವ್ಯವಸ್ಥೆ, ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಈ ಸಲ ನಮ್ಮ ಮಕ್ಕಳು ಬಹಳ ಮುತುವರ್ಜಿಯಿಂದ ಮಾಡ್ತಾ ಇದ್ದಾರೆ. ಅವರೆಲ್ಲರನ್ನು ಸ್ವಾಗತಿಸುತ್ತಾ ನಿಕಟಪೂರ್ವ ಅಧ್ಯಕ್ಷರಾದಂತಹ ಸುನೀತಕ್ಕನನ್ನು ಕೂಡ ಸ್ವಾಗತಿಸುತ್ತಾ, ಅದೇ ರೀತಿ ಗಗನ್ ಪ್ರತಿ ನಮ್ಮ ಕ್ಯಾಂಪ್ ಆಗಬೇಕಿದ್ರೆ ಅದು ಸರ್ಟಿಫಿಕೇಟಿಂದ ಹಿಡಿದು ನಾಳೆಯ ಸಮಾರೋಪ ಸಮಾರಂಭದಲ್ಲಿ ಸಂಪೂರ್ಣ ಸಹಕಾರ ಕೊಡೋರು ನನ್ನ ಆತ್ಮೀಯ ಸಹೋದರ ಗಗನ್ ಇದ್ದಾರೆ. ಎಲ್ಲ ಮಕ್ಕಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ, ಇಲ್ಲಿರುವಂಥ ವೈದ್ಯರುಗಳಲ್ಲಿ ವಿನಂತಿ, ಇದೊಂದು ಗ್ರಾಮೀಣ ಪ್ರದೇಶ, ಇಲ್ಲಿ ಭಾಳಷ್ಟು ಖಾಸಗಿ ಆಸ್ಪತ್ರೆಗಳು ಕ್ಯಾಂಪ್ಗಳು ನಡೀತಾ ಇರ್ತದೆ. ಆದರೂ ಕೂಡ ವಿಶೇಷವಾಗಿ ಈ ಕ್ಯಾಂಪನ್ನು ಇದರ ಪ್ರಯೋಜನವನ್ನು ತಗೊಳ್ಬೇಕು ಅಂತೇಳಿ ತುಂಬ ನಾವು ಹಗಲಿರುಳು 3 ದಿವಸದಿಂದ ನಿನ್ನೆ ಕ್ಯಾಂಪ್ ಮುಗಿದ ಮೇಲೆ ಕೂಡ ಮನೆಗೆ ಹೋಗಿದ್ದೇವೆ. ನಾನು ಆಗಲೇ ಹೇಳಿದಂತೆ ಇಲ್ಲಿ ಒಂದು ಹತ್ತಿರದಲ್ಲಿ 2 ದೇವಸ್ಥಾನಗಳಲ್ಲಿ ಜಾತ್ರೆಯ ಸಮಾರಂಭ, ಖಂಡಿತವಾಗಿ ಬರ್ತಾರೆ ಮಕ್ಕಳು, ಬೇಕಾದಷ್ಟು ಜನ ಇದ್ದಾರೆ, ಮಹಿಳೆಯರು ಮತ್ತು ಎಲ್ಲರೂ ಕೂಡ ಇನ್ನು ಸ್ವಲ್ಪ ಹೊತ್ತಲ್ಲೇ ನಮ್ಮ ಜೊತೆ ಆಗ್ತಾರೆ ಅಂತ ಹೇಳ್ತಾ, ಬ್ರಾಹ್ಮರಿ ಮಹಿಳಾ ಮಂಡಳ ಕಳೆದ 1 ವರ್ಷದಿಂದ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ವಿಶೇಷವಾಗಿ ಮಕ್ಕಳ ಜೊತೆ ಮತ್ತು ಮಹಿಳೆಯರ ಜೊತೆ ಕೆಲಸ ಮಾಡುವ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ಎಲ್ಲರೂ ಒಟ್ಟು ಸೇರಿ ಒಂದು ಸಾಮಾಜಿಕ ಕಳಕಳಿಯ ಪ್ರೇರಣೆಯಾಗಿ ಕೆಲಸ ಮಾಡ್ತಾ ಇರುವಂತಹ ಸುಭಾಷ್ ನಗರದ ಈ ಸಂಸ್ಥೆಯ ಇವತ್ತಿನ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಅತಿಥಿವರ್ಯರು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ
ಶಾಂತಿ ಶಾಂತಿ. ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಡಾಕ್ಟರ್ ಆರತಿಯವರು ನಮ್ಮ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ನಮಗೆ ಕಿವಿ ಮಾತುಗಳನ್ನು ಮತ್ತು ಆರೋಗ್ಯಪೂರ್ಣ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಆರತಿ ಅಂತ. ನಾನು ವಿಕಿರಣ ಚಿಕಿತ್ಸೆ ವಿಭಾಗದಿಂದ ಬಂದಿದ್ದೀವಿ, ಎಜೆ ಹಾಸ್ಪಿಟಲಿಂದ. ಇದು ನಮಗೆ ಸ್ವಲ್ಪ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನಿಸ್ತಾ ಇದೆ. ಅಂದರೆ ನಮ್ಮದು ಹತ್ತಿರ ಇದು, ನಮ್ಮದು ಆಸ್ಪತ್ರೆಯಿಂದ ಸ್ವಲ್ಪ 13-14 ಕಿಲೋಮೀಟ್ರಿಂದ ಬರ್ತಾ ಇದೆ ಈ ಏರಿಯಾ. ಸೊ ಪಕ್ಕದ ಹೊರಗಜ ಟೆಂಪಲ್ ಇದ್ರು, ನಾವೆಲ್ಲ ಹೋದ್ರು, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ರು, ನಮಗೆ ತುಂಬ ಒಳ್ಳೆ ಅನಿಸ್ತಾ ಇದ್ರು. ಸೊ ಇವತ್ತು ಇವತ್ತು ಕ್ಯಾಂಪ್ ಮಾಡ್ತಾ ಇದ್ವಿ. ಎಲ್ಲ ಮಕ್ಕಳಿದ್ದಾರೆ, ನಾವು ಮಕ್ಕಳಿಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ, ಬಟ್ ಮಕ್ಕಳು ಡಾಕ್ಟರ್ ಕೂಡ ಇದ್ದಾರೆ, ಅವ್ರಿಗೆ ತುಂಬ ಕೆಲಸ ಬರ್ತದೆ ಅನಿಸುತ್ತೆ. ಓಕೆ, ಆ್ಯಕ್ಚುಲಿ ಪ್ಯಾರೆಂಟ್ಸ್ ಇದ್ದಾರೆ ಇವತ್ತು. ಓಕೆ, ಒಂದು ಪ್ಯಾರೆಂಟ್ಸ್ಗೆ ನಾವು ಸ್ಕ್ರೀನಿಂಗ್ ಮಾಡ್ತೀವಿ. ಅಂದರೆ ನಮ್ಮದು ಆಂಕಾಲಜಿ ಡಿಪಾರ್ಟ್ಮೆಂಟಿಂದ ಏನು ಮಾಡ್ತಾರೆ ಅಂದರೆ ಬ್ರೆಸ್ಟ್, ಸ್ತನ ಅರ್ಬುದ ಮತ್ತು ಇದು ಗರ್ಭಕೋಶ ಕೆಳಗಡೆದು ಅರ್ಬುದ ಬರ್ತದಲ್ವ, ಅದರದ್ದು ಸ್ಕ್ರೀನಿಂಗ್, ಮತ್ತು ಇದು ಬಾಯಲ್ಲಿ ಅರ್ಬುದ ಬರ್ತದಲ್ವ, ಅದರದ್ದು ಸ್ಕ್ರೀನಿಂಗ್ ಮಾಡ್ತೀವಿ. ಅದು ನಾವು ಡಿವೈಡ್ ಮಾಡಿ ಮಾಡ್ತೀವಿ. ಆ ಥರ ನಾವು ಅರ್ಬುದ ವಿಭಾಗದಿಂದ ನಾವು 4 ಡಾಕ್ಟರ್ಸ್ ಇದೆ. ನಾನು ಮತ್ತು ಡಾಕ್ಟರ್ ಮೋಹನ್, ನಮ್ಮ ಸೀನಿಯರು, ಒಂದು ಜೂನಿಯರ್ಸ್ ನಿಖಿಲ್ ಮತ್ತು ಡಾಕ್ಟರ್ ನಿರೀಕ್ಷೆ ಇದ್ದಾರೆ. ಅವ್ರು ಮಾಡ್ತಾರೆ, ಡಿವೈಡ್ ಮಾಡಿ ಮಾಡ್ತಾರೆ. ಆ ಥರ ತುಂಬ ಜನ ಇದೆ ಅನಿಸುತ್ತೆ. ಆಲ್ರೆಡಿ 11 o'clock ಆಗಿದೆ, ನಾವು ಮುಗಿಸ್ಬಿಡ್ತೀವಿ. ಥ್ಯಾಂಕ್ ಯು. ಪರವಾಗಿ ಡಾಕ್ಟರ್ ಆರತಿ ಅವರು, ಸರ್ ತಾವು ಡಾಕ್ಟರ್ ಮೋಹನ್, ಡಾಕ್ಟರ್ ನಿಖಿಲ್, ವಾಂಟ್ ಟು ಸೇ ಸಮಥಿಂಗ್? ಎಸ್, ಬಹುಶಃ ನಮ್ಮ ಜೊತೆ ಕಳೆದ 25 ವರ್ಷಗಳಿಂದ ಪಕ್ಕದಲ್ಲೇ ದುರ್ಗಾವಾಹಿನಿ ಮಹಿಳಾ ಮಂಡಳ ಇದೆ, ಸದಾ ಸಕ್ರಿಯವಾಗಿರುವಂತಹ ಸಾಮಾಜಿಕ ಕ್ಷೇತ್ರದಲ್ಲಿ ನನ್ನ ಅಕ್ಕ ಶಶಿಕಲಾ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಒಂದು ಸವಿ ಮಾತುಗಳನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯ ನನ್ನ ಈ ಒಂದು ಭ್ರಾಮರಿ ಮಹಿಳಾ ಮಂಡಲ ಪ್ರಥಮ ವಾರ್ಷಿಕೋತ್ಸವ ಅಂತೇಳಿ ಮೊನ್ನೆಯಿಂದ ನಮ್ಮ ಕೇಂದ್ರ ಬಿಂದು ಅಂತೇಳಿ ಹೇಳಬೇಕು. ಜನರನ್ನು ಪ್ರೇರೇಪಿಸುವಂಥ ನಮ್ಮ ಧನಲಕ್ಷ್ಮಿ ಮೇಡಮ್ನವರಿಗೆ ನಾನು ಪ್ರೀತಿಪೂರ್ವಕವಾಗಿ ಅವರ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಡಾಕ್ಟರ್ಸ್ಗಳು ಬಂದಿದ್ದಾರೆ. ಬಹಳ ಸಂತೋಷ ಆಯಿತು ಮಾತನಾಡುವಾಗಲೇ. ನಿಮ್ಮ ನಗುವೇ ನಮ್ಮ ಆರೋಗ್ಯ ಅಂತೇಳಿ ಹೇಳಿಸ್ತೇನೆ. ಯಾಕಂದರೆ ಡಾಕ್ಟರ್ಸ್ಗಳು ನಗುತ್ತಾ ಟೆಸ್ಟ್ ಮಾಡಿದರೆ ಅದೊಂದು ನಮಗೆ ಯಾವ ರೋಗ ಇದ್ದರೂ ಕೂಡ ಅದು ನಿಜವಾಗ್ಲೂ ನಮಗೆ ಆರೋಗ್ಯ, ಅನಾರೋಗ್ಯ ಇದ್ದರೂ ಕೂಡ ಆರೋಗ್ಯ ಇದ್ದ ಹಾಗೇನೆ. ಯಾರಿಗೆ ಕೂಡ ಈ ಒಂದು ನೋವು, ನೀವು ಕ್ಯಾನ್ಸರ್ ಅಂತೇಳಿ ಕೊಟ್ಟಿದ್ದೀರಿ, ಆ ನೋವು ಯಾರಿಗೆ ಕೂಡ ಬರಬಾರ್ದು, ಬಂದರೂ ಕೂಡ ಅದನ್ನು ತುರ್ತು ಆಗಿಸ್ಬೇಕು ಅಂತೇಳಿ ನಾನು ಕೂಡ ದೇವರ ಹತ್ರ ಪ್ರಾರ್ಥನೆ. ಹಾಗೆ ಬಂದ ಕೂಡಲೇ ಅವರು ಅಜ್ಜನ ಕಟ್ಟೆಗೆ ಹೋಗಿದ್ದಾರೆ ಅಂತ ಹೇಳುವಾಗ ಖಂಡಿತವಾಗಿಯೂ ಯಾರು ಕೂಡ ಇಲ್ಲಿ ಅಂತ ಇದು ಇಲ್ಲ ಅಂತೇಳಿ ಕಾಣಿಸ್ತೇನೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ 1 ವರ್ಷದಲ್ಲಿ ನಮ್ಮ ಧನಲಕ್ಷ್ಮಿ ಮೇಡಮ್ನವರು ಬಹಳ ನಿಜವಾಗ್ಲೂ ನಮ್ಮ ದುರ್ಗಾವಾಹಿನಿ ಮಹಿಳಾ ಮಂಡಲದಲ್ಲಿ ಅಧ್ಯಕ್ಷರಾಗಿದ್ದರು. ಆ ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಅವರು ಅವರ ಸ್ಥಳಾಂತರಿಸಿದ ಕಾರಣ ನಮ್ಮ ಕೂಡ ಸ್ವಲ್ಪ ವೀಕ್ ಪಾಯಿಂಟ್ ಆಗ್ತಾ ಇದೆ. ಯಾಕಂದರೆ ಅವರು ಈಚೆ ಬಂದಿದ್ದಾರೆ. ಆದರೂ ಕೂಡ ಅವರನ್ನು ಆದಷ್ಟು ನಾವು ನಮ್ಮಲ್ಲಿ ಕೂಡ ಬಂದರೆ ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಜನರನ್ನು ಕೂಡ ಒಳ್ಳೆ ಪ್ರೇರೇಪಿಸ್ತಾ ಇದ್ದಾರೆ. ನಮ್ಮ ಮಹಿಳೆಯರು ಹಾಗೆ ಅಣ್ಣನವರು ಕೂಡ ಇವರಿಗೆ ಒಳ್ಳೆ ಬೆಂಬಲ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ರಿಗೂ ಕೂಡ ಪ್ರೀತಿ ಪಾತ್ರಳಾಗಿದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ತಮ್ಮ ಪ್ರೀತಿಯ ನುಡಿಗಳಿಗೆ. ಇದೀಗ ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿದ್ದೇವೆ. ದಯವಿಟ್ಟು ಮಕ್ಕಳು ತಮ್ಮ ಪೇರೆಂಟ್ಸ್ಗಳಿಗೆ ತಿಳಿಸಿದ್ದಾರೆ ಅಂತ ಭಾವಿಸುತ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕಾರ್ಯಕ್ರಮ ಮಾಡಬೇಕಿದ್ರೆ ನನಗೆ ಸಂಪೂರ್ಣ ಸಹಕಾರ ಮತ್ತು ವಿದಿನ್ ಅ ಶಾರ್ಟ್ ಟೈಮ್, ಐ ಥಿಂಕ್ ಸೊ 3 daysಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡದ್ದು. ತುಂಬ ದಿನಗಳಿಂದ ರಾಜೇಶ್ ಅವರು ಹೇಳ್ತಾ ಇದ್ರು, ನಿಮ್ಮಲ್ಲಿ ಒಂದು ಒಳ್ಳೆ ಕ್ಯಾಂಪ್ ಮಾಡಿ ಅಕ್ಕ ಅಂತ. ರಾಜೇಶ್ ಯಾಕೆ ನನ್ನ ಸಹೋದರ ಅಂತ ಹೇಳಿದರೆ ನಾವಿಬ್ಬರು ಕೂಡ ಒಂದೇ ಸಂಸ್ಥೆಯಲ್ಲಿ ಒಂದಷ್ಟು ವರ್ಷಗಳ ಕಾಲ ದುಡಿದವರು ಕೌನ್ಸಿಲಿಂಗ್ ಸೆಂಟರಲ್ಲಿ. ಮತ್ತು ಅವನ ಪ್ರತಿ ಸಲ ಎಲ್ಲರೊಳಗೊಂದಾಗುತ್ತಾ ಇರುವಂತಹ ರಾಜೇಶ್ ಅವರು ಈಗ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ PRO ಆಗಿದ್ದಾರೆ, ಸಾರ್ವಜನಿಕ ಸಂಪನ್ಮೂಲ ಅಧಿಕಾರಿಯಾಗಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಮಂಗಳೂರು, ಸೊ ಇದರ ಸಂಯುಕ್ತ ಆಶ್ರಯದಲ್ಲಿ ನಾವೇನು ಸಣ್ಣ ಅವಧಿಯಲ್ಲಿ ಹಮ್ಮಿಕೊಂಡಿರುವಂಥ ಈ
ಶಿಬಿರ. ಮುಖ್ಯವಾಗಿ ಇದಕ್ಕೆ ಬಂದಿರುವಂಥ ಎಲ್ಲರಿಗೂ ಕೂಡ ನಾನು ಮೊದಲಾಗಿ ವಂದಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲರನ್ನು ಕೂಡ ಸ್ಮರಿಸುತ್ತಾ, ಸೊ ಮುಖ್ಯವಾಗಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಕ್ಯಾಂಪ್ ಮಾಡಿರುವಂಥ ಉದ್ದೇಶ ಏನಂತ ಹೇಳಿದರೆ, ಮಕ್ಕಳಿಗೆ ಅವರಿಗೆ ಆರೋಗ್ಯ ತಪಾಸಣೆ ಮಾಡಬೇಕು, ಅದರ ಜೊತೆಗೆ ಅವರ ಪೋಷಕರಿಗೆ ಅಥವಾ ತಾಯಂದಿರಿಗೆ, ಸ್ಥಳೀಯರಿಗೆ ಕ್ಯಾನ್ಸರ್ನ ಕುರಿತಾಗಿಯೂ ಕೂಡ ಆರಂಭದಲ್ಲೇ ಪತ್ತೆ ಹಚ್ಚಬೇಕನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದು ತಪಾಸಣೆಗಳನ್ನು ಮಾಡಬೇಕು ಅಂತ. ಅದರಲ್ಲಿ ಮುಖ್ಯವಾಗಿ ಮಹಿಳೆಯರಲ್ಲಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ ಕಂಡುಬರುವಂತಹ ಸ್ತನದ ಕ್ಯಾನ್ಸರ್ ಇರ್ಬೋದು, ಅದೇ ರೀತಿ ಗರ್ಭಕೋಶದ ಕ್ಯಾನ್ಸರ್ ಕೂಡ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು. ಸೊ ಇದು ಅದಲ್ಲದೆ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಅಂತ ಹೇಳ್ತೇವೆ, ಬಾಯಿಯ ಕ್ಯಾನ್ಸರ್ ಇರ್ಬೋದು, ಇದನ್ನು ಕೂಡ ತಪಾಸಣೆ ಮಾಡಬೇಕು ಮತ್ತು ಆರಂಭದಲ್ಲಿ ಅದನ್ನು ಪತ್ತೆ ಹಚ್ಚಬೇಕನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡಿದ್ದೇವೆ. ಧನಲಕ್ಷ್ಮಿಯವರು ಹೇಳಿದ ಹಾಗೆ ಸಾಕಷ್ಟು ತಯಾರಿಯನ್ನು ಮಾಡಿದ್ದಾರೆ, ಮನೆ ಮನೆಗೆ ಭೇಟಿ ನೀಡಿದ್ದಾರೆ. ಸೊ ಎಲ್ಲರಿಗೂ ತಿಳಿಸಿದ್ದಾರೆ. ಇನ್ನೇನು ನಮಗೆ ನಿರೀಕ್ಷೆ ಇದೆ, ಇನ್ನೂ ಕೂಡ ಜನಗಳು ಜಾಸ್ತಿ ಬರ್ಬೋದು ಅನ್ನುವಂಥ ಇದರಿಂದ. ಸೊ ನಾವು ಇಲ್ಲಿ ಯಾವ ರೀತಿ ಮಾಡ್ತೇವೆ ಅಂತ ಹೇಳಿದರೆ, ಮಕ್ಕಳ ತಪಾಸಣೆಯನ್ನು ಸೊ ಇಲ್ಲಿ ಒಬ್ಬೊಬ್ಬರೇ ರಿಜಿಸ್ಟ್ರೇಷನ್ ಆದ ನಂತರ ನಮ್ಮ ತಜ್ಞ ವೈದ್ಯರು ಅವರ ತಪಾಸಣೆಯನ್ನು ಮಾಡ್ತಾರೆ. ಸೊ ಆ ನಂತರ ಮಹಿಳೆಯರು ಮತ್ತು ಪುರುಷರು ಅಲ್ಲಿ ಹೆಸರು ನೋಂದಾವಣಿ ಮಾಡಿಕೊಂಡು ಬಾಯಿಯ ತಪಾಸಣೆಯನ್ನು ಪುರುಷರು ಮಾಡ್ಕೊಳ್ಬೋದು. ಸೊ ಏನಾದರೂ ನಿಮಗೆ ಸಿಂಪ್ಟಮ್ಸ್ ಅಂದರೆ ಸೂಚನೆಗಳೇನಾದರೂ ಇದ್ದರೆ ಅಥವಾ ಗುಣಲಕ್ಷಣಗಳೇನಾದರೂ ಇದ್ದರೆ ಡಾಕ್ಟರ್ ಜೊತೆ ತಜ್ಞ ವೈದ್ಯರು ಇರ್ತಾರೆ, ಅವ್ರ ಜೊತೆ ಡಿಸ್ಕಸ್ ಮಾಡ್ಬೋದು. ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಇರ್ಬೋದು, ಆ ರೀತಿ ಏನಾದರೂ ತೊಂದರೆಗಳಿದ್ದರೆ ನೀವು ಡಿಸ್ಕಸ್ ಮಾಡ್ಬೋದು. ಇನ್ನು ಮಹಿಳೆಯರು ನಿಮಗೆ ಅಲ್ಲಿ ರಿಜಿಸ್ಟ್ರೇಷನ್ ಆದ ನಂತರ ಓರಲ್ ಬಾಯಿಯ ತಪಾಸಣೆ ಆದ ನಂತರ ಪ್ಯಾಪ್ಸ್ಮಿಯರ್ ಅಂತ ಮಾಡ್ತಾರೆ. ಗರ್ಭಕೋಶದ ಸ್ಮಿಯರ್ ತೆಗೆದು ಅದು ಟೆಸ್ಟಿಗೆ ಕಳಿಸುವಂಥದ್ದು ಪ್ಯಾಪ್ಸ್ಮಿಯರ್ ಟೆಸ್ಟ್. ಗರ್ಭಕೋಶದ ಕ್ಯಾನ್ಸರ್ ಇರೋದನ್ನು ಮುಖ್ಯವಾಗಿ ಪತ್ತೆ ಹಚ್ಚಲಿಕ್ಕೆ ಪೂರಕ ಆಗಿರುವಂಥದ್ದು ಪ್ಯಾಪ್ಸ್ಮಿಯರ್. ಅದೇ ರೀತಿ ಬ್ರೆಸ್ಟ್ ಎಕ್ಸಾಮಿನೇಷನ್ ಅದು ಮಾಡ್ತಾರೆ. ಮತ್ತು ನಿಮಗೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಸ್ವತಃ ನೀವು ಯಾವ ರೀತಿ ಮಾಡಬೇಕಂತ ಕೂಡ ಅವರು ಹೇಳಿಕೊಡುವಂಥ ಇದೆ. ಸೊ ಆದುದರಿಂದ ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡೆಯಬೇಕು. ಅದೇ ರೀತಿಯಲ್ಲಿ ಮುಖ್ಯವಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬ್ರಾಹ್ಮರಿ ಮಹಿಳಾ ಮಂಡಲದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳನ್ನು ಮತ್ತೊಮ್ಮೆ ನಾನು ಅಭಿನಂದಿಸ್ತಾ, ಅದೇ ರೀತಿ ನನ್ನ ಸಹೋದರಿ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರಿಗೆ ಕೂಡ ವಂದಿಸ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಈ ಕಾರ್ಯಕ್ರಮದಲ್ಲಿ ನಿತ್ಯ ನಿರಂತರ ಇರುವಂಥವರು ನಮ್ಮ ಪವಿತ್ರ ಅವರು ತಮ್ಮ ಶುಭ ನುಡಿಗಳೊಂದಿಗೆ ಧನ್ಯವಾದವನ್ನು ನೀಡಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ದಯವಿಟ್ಟು ಪವಿತ್ರ. ಆತ್ಮೀಯರೇ, ದ್ವಿತೀಯ ವರ್ಷದ ನಮ್ಮ ಬೇಸಿಗೆ ಶಿಬಿರದಲ್ಲಿ ನಾವಿದ್ದೇವೆ. ಬಹಳ ಉತ್ತಮವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಸಂಘಟನೆಗೆ ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಆರೋಗ್ಯ ತಪಾಸಣೆಗೆ ಬಂದಂತಹ ಎಲ್ಲ AJ ಹಾಸ್ಪಿಟಲ್ನ ವೈದ್ಯಾಧಿಕಾರಿಗೆ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾ, ಎಲ್ಲರೂ ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ ಎನ್ನುವ ಆಶಾಭಾವನೆಯೊಂದಿಗೆ ಸಭಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮದ ಚುಕ್ಕೆಯನ್ನು ನೀಡ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು.